ಕಷ್ಟಗಳು ಸಂಕಷ್ಟಗಳು ತಾಳ್ಮೆಯ ಪರೀಕ್ಷೆಯನ್ನು ಮಾಡುತ್ತವೆ. ಮಾನವನಿಗಷ್ಟೇ ಅಲ್ಲ, ಕಷ್ಟಗಳು ದೇವರಿಗೂ ಕೂಡ ಬರುತ್ತವೆ. ಅದೇನೋ ಗೊತ್ತಿಲ್ಲ, ಶಿವನಿಗೆ ಅದ್ಯಾವ ಸಂಕಷ್ಟ ಬಂದಿತ್ತು. ಯಾಕೆ ಶಿವ ಒಂದು ಗುಹೆಯಲ್ಲಿ 3 ತಿಂಗಳು ಆವಿತುಕೊಳ್ಳುತ್ತಿದ್ದ? ಈ ಎಲ್ಲ ಪ್ರಶ್ನೆಗೆ ಉತ್ತರ ಕೊಡುತ್ತೆ ಈ ನಮ್ಮ ವಿಡಿಯೋ. ಒಂದು ವೇಳೆ ನೀವು ಈ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಮಹಾಭಾರತದ ಯುದ್ಧದ ನಂತರ ತಮಗೆ ಅಂಟಿದ ಬ್ರಹ್ಮ ಹತ್ಯಾ ಪಾತಕ ಹಾಗೂ ಗೋ ಹತ್ಯಾ ಪಾತಕವನ್ನು ನಿವಾರಿಸಿಕೊಳ್ಳುವ ಸಲುವಾಗಿ ಶಿವನನ್ನು ಆರಾಧಿಸುವುದು ಬಿಟ್ಟು ಬೇರೆ ದಾರಿ ಇಲ್ಲ ಎಂದು ಪಾಂಡವರು ಶ್ರೀಕೃಷ್ಣನ ಮೂಲಕ ತಿಳಿದುಕೊಳ್ಳುತ್ತಾರೆ. ಇದರಿಂದ ಪರಮೇಶ್ವರನನ್ನು ದರ್ಶನ ಪಡೆಯಲು ಹಾಗೂ ಆರಾಧಿಸಬೇಕೆಂದು ಕಾಶಿಗೆ ತೆರಳುತ್ತಾರೆ. ಆದರೆ ಲಕ್ಷಾಂತರ ಜನರ ಪ್ರಾಣವನ್ನು ತೆಗೆದ ಪಾಂಡವರಿಗೆ ದರ್ಶನ ಭಾಗ್ಯವನ್ನು ಕಲ್ಪಿಸಲು ಇಷ್ಟವಿಲ್ಲದ ಪರಮೇಶ್ವರನು ಉತ್ತರ ಖಂಡದಲ್ಲಿನ ಗುಪ್ತ ಕಾಶಿಗೆ ಹೋಗಿ ಅವಿತುಕೊಡುತ್ತಾನೆ. ಈ ವಿಷಯವನ್ನು ತಿಳಿದುಕೊಂಡ ಪಾಂಡವರು ಶಿವನನ್ನು ಗುಪ್ತ ಕಾಶಿಗೆ ಹಿಂಬಾಲಿಸುತ್ತಾರೆ. ಆದರೆ ಅಲ್ಲಿಯೂ ಕೂಡ ಅವರಿಗೆ ದರ್ಶನ ನೀಡಲು ಪರಮೇಶ್ವರನು ನಿರಾಕರಿಸಿ ನಂದಿಯ ರೂಪದಲ್ಲಿ ಪಾತಾಳಕ್ಕೆ ಹೋಗಬೇಕೆಂದು ತೀರ್ಮಾನ ಮಾಡುತ್ತಾನೆ. ಇನ್ನೇನು ಶಿವನು ಪಾತಾಳ ಪ್ರವೇಶಿಸಬೇಕೆಂದು ನಿರ್ಧಾರ ಮಾಡಿ ಪಾತಾಳದ ಕಡೆಗೆ ಹೋಗುತ್ತಿರುವಾಗ ಅದೇ ಸಂದರ್ಭದಲ್ಲಿ ಪಾಂಡವರು ಅಲ್ಲಿಗೆ ತಲುಪುತ್ತಾರೆ. ಈ ಸಂದರ್ಭದಲ್ಲಿ ನಂದಿ ಭೂಮಿಯಲ್ಲಿ ಸಿಕ್ಕಿ ಹಾಕಿಕೊಂಡಿದೆ ಎಂದು ಭೀಮನು ತನ್ನ ಬಲದಿಂದ ನಂದಿಯನ್ನು ರಭಸವಾಗಿ ಎಳೆಯಲು ಪ್ರಯತ್ನಿಸುತ್ತಾನೆ. ಆದರೆ ಅವರಿಗೆಲ್ಲ ಶಿವನು ನಂದಿಯ ರೂಪದಲ್ಲಿದ್ದಾನೆಂದು ಗೊತ್ತಿರುವುದಿಲ್ಲ. ಭೀಮನು ತನ್ನ ಬಲದಿಂದ ಆ ನಂದಿಯ ಕಾಲನ್ನು ಗಟ್ಟಿಯಾಗಿ ಎಳೆಯುತ್ತಾನೆ. ಇದರಿಂದ ಆ ನಂದಿ 5 ಖಂಡಗಳಾಗಿ ಖಂಡಿಸಿಕೊಂಡು ಗುಪ್ತ ಕಾಶಿಯ ಸುತ್ತಮುತ್ತಲೂ 5 ಭಾಗಗಳಾಗಿ ಬೀಳುತ್ತದೆ. ಈ 5 ಪ್ರದೇಶಗಳೇ ಪಂಚಕೇದಾರವಾಗಿ ಮಾರ್ಪಡಿಸಲ್ಪಟ್ಟಿವೆ. ಕಾಲು ಬಿದ್ದ ಜಾಗ ತುಂಗನಾಥ ಎಂದು, ಹೊಟ್ಟೆ ಬಿದ್ದ ಜಾಗ ಕೇದಾರನಾಥ ಎಂದು, ಕಾಲು ಬಿದ್ದ ಜಾಗ ರುದ್ರನಾಥನೆಂದು, ತಲೆ ಬಿದ್ದ ಜಾಗ ಕಲ್ಪೇಶ್ವರ ಎಂದು ಮಾರ್ಪಡಿಸಲ್ಪಟ್ಟಿವೆ. ಇವುಗಳನ್ನೇ ಈಗ ಪಂಚಕೇದಾರಗಳೆಂದು ಕರೆಯುತ್ತಾರೆ. ಭೀಮನ ಆ ಚಟುವಟಿಕೆಯಿಂದಾಗಿ ಕೋಪಗೊಂಡ ಪರಮೇಶ್ವರನು ಪಾಂಡವರಿಗೆ ದರ್ಶನವನ್ನು ನೀಡದೆ ಕೈಲಾಸಕ್ಕೆ ಹೋಗಿಬಿಡುತ್ತಾನೆ. ಇನ್ನು ಪಾಂಡವರು ಕೃಷ್ಣನ ಸೂಚನೆ ಮೇರೆಗೆ ಪಾರ್ವತಿಯನ್ನು ಭೇಟಿ ಮಾಡಲು ಹೇಳುತ್ತಾನೆ. ಆಮೇಲೆ ಪಾಂಡವರು ಘೋರವಾದ ತಪಸ್ಸನ್ನು ಮಾಡಿ ಆಕೆಯ ಮೂಲಕ ಪರಮೇಶ್ವರನ ಅನುಗ್ರಹವನ್ನು ಪಡೆಯುತ್ತಾರೆ. ಕೊನೆಗೆ ಪಾಂಡವರಿಗೆ ಪರಮೇಶ್ವರನು ಅರ್ಧನಾರೀಶ್ವರ ರೂಪದಲ್ಲಿ ಗುಪ್ತ ಕಾಶಿಯಲ್ಲಿ ದರ್ಶನ ನೀಡುತ್ತಾನೆ ಎಂದು ಪುರಾಣಗಳು ತಿಳಿಸುತ್ತವೆ. ಆದ್ದರಿಂದಲೇ ಗುಪ್ತ ಕಾಶಿಯಲ್ಲಿ ನಿಮಗೆ ಪ್ರಧಾನವಾದ ಕಾಶಿ ವಿಶ್ವನಾಥನ ದೇವಾಲಯದ ಪಕ್ಕದಲ್ಲಿಯೇ ಅರ್ಧನಾರೀಶ್ವರ ದೇವಾಲಯ ಕೂಡ ಕಾಣಿಸುತ್ತದೆ. ಇದೇ ಗುಪ್ತ ಕಾಶಿಯ ಇದೇ ಗುಹೆಯಲ್ಲಿ ಶಿವನು ಪಾಂಡವರಿಂದ ತಪ್ಪಿಸಿಕೊಂಡು ಅವಿತುಕೊಳ್ಳುತ್ತಿದ್ದನೆಂದು ಇಲ್ಲಿನ ಪೂಜಾರಿಗಳು ಹಾಗೂ ಪುರಾಣಗಳು ಸಹಿತ ಸಾಬೀತುಪಡಿಸುತ್ತವೆ. ಪುರಾಣಗಳ ಪ್ರಕಾರ ಕಾಶಿ ಮತ್ತು ಕಾಂಚಿ ಅಂದರೆ ಕಾಂಚೀಪುರಂಗಳನ್ನು ಶಿವನ 2 ಕಣ್ಣುಗಳೆಂದು ಪರಿಗಣಿಸಲಾಗಿದೆ. ಈ ಅರ್ಥವನ್ನು ಗಮನದಲ್ಲಿಟ್ಟುಕೊಂಡು ಇನ್ನೂ 6 ಕಾಶಿಗಳು ನಿರ್ಮಾಣಗೊಂಡಿವೆ. ಮುಖ್ಯ ಕಾಶಿ ಎಂದರೆ ಅದು ಉತ್ತರ ಪ್ರದೇಶದಲ್ಲಿರುವ ವಾರಣಾಸಿಯಾಗಿದೆ. ಮುಖ್ಯ ಕಾಶಿಗೆ ದೀರ್ಘ ಪ್ರಯಾಣವನ್ನು ಕೈಗೊಳ್ಳಲು ಸಾಧ್ಯವಾಗದ ಯಾತ್ರಿಕರು ಹಾಗೂ ಭಕ್ತಾದಿಗಳು ಹತ್ತಿರದ ಕಾಶಿಗೆ ಪ್ರಯಾಣಿಸಬಹುದೆಂದು ಈ 6 ಚಿಕ್ಕ ಕಾಶಿಗಳನ್ನು ನಿರ್ಮಾಣ ಮಾಡಲಾಗಿದೆ. ಇತರ 6 ಕಾಶಿಗಳು ದೇಶದ ವಿವಿಧ ಭಾಗಗಳಲ್ಲಿ ಹರಡಿಕೊಂಡಿವೆ. ಅವುಗಳಲ್ಲಿ ಮುಖ್ಯವಾಗಿ ಉತ್ತರ ಹಿಮಾಲಯದ ಉತ್ತರಾಖಂಡ ರಾಜ್ಯದ ಉತ್ತರ ಕಾಶಿ ಮತ್ತು ಗುಪ್ತ ಕಾಶಿ, ದಕ್ಷಿಣ ಭಾರತದ ಕಾಂಚಿ ಅಂದರೆ ಕಾಂಚೀಪುರಂ,
ಪೂರ್ವ ಭಾಗದ ಗುಪ್ತಕಾಶಿ ಭುವನೇಶ್ವರದಲ್ಲಿದೆ. ಪಶ್ಚಿಮ ಭಾರತದ ಗುಪ್ತಕಾಶಿ ನಾಸಿಕ್ದಲ್ಲಿದೆ. ಹಾಗೆಯೇ ಎಲ್ಲರೂ ಕಾಶಿಗೆ ಹೋಗದೇ ಇರಲು ದಕ್ಷಿಣ ಭಾರತದಲ್ಲಿ ಹಲವಾರು ದಕ್ಷಿಣ ಕಾಶಿಗಳನ್ನು ನೀವು ಕಾಣಬಹುದು. ಅಂತಹದರಲ್ಲಿ ಅಂತರಗಂಗೆ, ಪುತ್ತೂರಿನಲ್ಲಿರುವ ಶಿವನ ದೇವಸ್ಥಾನ, ಹೀಗೆ ಮುಂತಾದವುಗಳು ದಕ್ಷಿಣ ಭಾರತದಲ್ಲಿ ದಕ್ಷಿಣ ಕಾಶಿಗಳಾಗಿ ಇಂದು ಸ್ಥಿತಗೊಂಡಿವೆ. ಇತಿಹಾಸದ ಪ್ರಕಾರ ಮೊಘಲ್ ಚಕ್ರವರ್ತಿ ಔರಂಗಜೇಬ್ 1666ರಲ್ಲಿ ಕಾಶಿ ವಿಶ್ವನಾಥ ದೇವಾಲಯವನ್ನು ನೆಲಸಮಗೊಳಿಸುತ್ತಾನೆ. ಅಲ್ಲಿ ಗೇನ್ವಾಪಿ ಮಸೀದಿಯನ್ನು ನಿರ್ಮಿಸುತ್ತಾನೆ. ಆಮೇಲೆ ವಾರಣಾಸಿಯನ್ನು ಮಹಮ್ಮದಾಬಾದ್ ಎಂದು ಮರುನಾಮಕರಣ ಮಾಡುತ್ತಾನೆ. ಈ ಸಂದರ್ಭದಲ್ಲಿ ಹಿಂದೂಗಳು ಶಿವಲಿಂಗವನ್ನು ಔರಂಗಜೇಬನಿಂದ ಇದನ್ನು ತಪ್ಪಿಸಲು ಈ ಶಿವಲಿಂಗವನ್ನು ಗುಪ್ತಕಾಶಿಗೆ ಸ್ಥಳಾಂತರಿಸಲಾಗುತ್ತದೆ. ಆದರೆ ಕಾಶಿ ವಿಶ್ವನಾಥ ಅವರ ಮೂಲ ಲಿಂಗವು ಸ್ಥಳಾಂತರಗೊಂಡ ಸಮಯದಿಂದ ಇಲ್ಲಿಯೇ ಉಳಿದಿದೆಂದು ಹೇಳಲಾಗಿದೆ. ಕಾಶಿ ನಂತರ ಪರಮೇಶ್ವರನು ನೆಲೆಸಿದ ಪ್ರದೇಶವೆಂದರೆ ಅದು ಗುಪ್ತಕಾಶಿ. ಇದೇ ಕಾರಣ ಹಿಂದೂಗಳಿಗೆ ಇದು ಗುಪ್ತಕಾಶಿ ಇಂದು ಪುಣ್ಯಕ್ಷೇತ್ರವಾಗಿ ಮಾರ್ಪಡಿಸಲ್ಪಟ್ಟಿದೆ. ಚಾರ್ ಧಾಮ್ ಯಾತ್ರೆಯ ಭಾಗವಾಗಿ ಈ ಪುಣ್ಯಕ್ಷೇತ್ರವನ್ನು ಹಿಂದೂಗಳು ಭೇಟಿ ಕೊಡಲೇಬೇಕು. ಪಾಂಡವರಿಗೆ ದರ್ಶನ ನೀಡುವುದು ಇಷ್ಟವಿಲ್ಲೆಂದು ಪರಮೇಶ್ವರನು ಇಲ್ಲಿ ರಹಸ್ಯವಾಗಿ ನೆಲೆಸಿದ್ದನೆಂದು ಹೇಳಲಾಗುತ್ತದೆ. ಆದ್ದರಿಂದಲೇ ಇದನ್ನು ಗುಪ್ತಕಾಶಿ ಎಂದು ಕೂಡ ಕರೆಯುತ್ತಾರೆ. ಗುಪ್ತಕಾಶಿ ಹಿಮಾಲಯ ರಾಜ್ಯ ಎಂದೇ ಹೆಸರು ಪಡೆದಿರುವ ಉತ್ತರಾಖಂಡಿನ ರುದ್ರಪ್ರಯಾಗ್ ಜಿಲ್ಲೆಯಲ್ಲಿ ಸಮುದ್ರ ಮಟ್ಟಕ್ಕಿಂತ ಸುಮಾರು 4327 ಅಡಿಯಲ್ಲಿ ಸ್ಥಿತಗೊಂಡಿದೆ. ಇದು ಋಷಿಕೇಶಿನಿಂದ ಸುಮಾರು 178 ಕಿಲೋಮೀಟರ್ ದೂರದಲ್ಲಿದೆ. ಈ ದೇವಸ್ಥಾನದ ಮುಂದೆಯೇ 2 ನದಿಗಳಿಂದ ನಿತ್ಯವೂ ನೀರಿನ ಧಾರೆಯು ಬರುತ್ತದೆ. ಅದರಲ್ಲಿ ಒಂದು ಗಂಗಾ ನದಿಯಾದರೆ ಇನ್ನೊಂದು ಯಮುನಾ ನದಿಯಾಗಿದೆ. ಇಲ್ಲಿ ಸ್ನಾನ ಮಾಡುವುದರಿಂದ ನಿಮ್ಮ ಪಾಪಗಳನ್ನು ನೀವು ಪರಿಹರಿಸಿಕೊಳ್ಳಬಹುದೆಂದು ಇಲ್ಲಿನ ನಂಬಿಕೆಯಾಗಿದೆ. ಆದರೆ ಈ ನೀರು ಇಲ್ಲಿ ಹೇಗೆ ಬರುತ್ತದೆ ಎಂದು ಇಂದಿಗೂ ರಹಸ್ಯವಾಗಿಯೇ ಉಳಿದಿದೆ. ಸ್ನೇಹಿತರೆ, ಒಂದು ವೇಳೆ ನೀವು ಉತ್ತರಾಖಂಡ್ಗೆ ಹೋದರೆ ದಯವಿಟ್ಟು ಗುಪ್ತಕಾಶಿಗೆ ಭೇಟಿ ಕೊಡಿ.